ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನವು ಬ್ರಹ್ಮಕಲಶದಲ್ಲೇ ಕೂಡು ಕಾಂಗ್ರೆಸ್ ಪಕ್ಷದ ನಿಲೆಟ್ಟು ಪುದೆ ಕಾಣಿಕೆ ಮೆರವಣಿಗೆ ಶುಕ್ರವಾರ ನಡೆದಿದೆ. ಮಲ್ಲಿಕಟ್ಟೆದ ಕಾಂಗ್ರೆಸ್ ಭವನಡು ಜಿಲ್ಲಾ ಕಾಂಗ್ರೆಸ್ ಗುರುಕಾರ್ಯರು ಹರೀಶ್ ಕುಮಾರ್ ಮೆರವಣಿಗೆಯನ್ನು ಉದಿಪನ ಮಲ್ತೇರು. ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಬ್ರಹ್ಮಕಲಶದಲ್ಲೇ ಕೂಡು ಕಾಂಗ್ರೆಸ್ ಪಕ್ಷ ಪುದೆ ಕಾಣಿಕೆ ಸಮರ್ಪಣೆಗೂ ಶುಕ್ರವಾರ ಆಟಣ ಮಾಡ್ತಿದ್ದಿದೆ. ಮಲ್ಲಿಕಟ್ಟೆದ ಕಾಂಗ್ರೆಸ್ ಭವನದ ಎದುರು ಪಕ್ಷದ ಜಿಲ್ಲಾ ಗುರುಕಾರ್ಯ ಹರೀಶ್ ಕುಮಾರ್ ಪುದೆ ಕಾಣಿಕೆ ಮೆರವಣಿಗೆಯನ್ನು ಉದಿಪನ ಮಲ್ತೇರು. ಶಾಸಕರು ಜೆ.ಆರ್. ಲೋಬೋ ಈ ಪೊರ್ತು ರೂಪಾತಿರ್ದು ಬ್ರಹ್ಮಕಲಶಗೆಡ್ಡೆ ಬಯಕೆರು. ಯುವ ಕಾಂಗ್ರೆಸ್ ಜಿಲ್ಲಾ ಗುರುಕಾರ್ಯ ಮಿಥುನ್ ರೈ, ಪಕ್ಷದ ನಾಯಕರಾದ ವಿಶ್ವಾಸ್ ದಾಸ್, ಅಬ್ದುಲ್ ಸಲೀಂ, ಟಿ.ಕೆ. ಸುಧೀರ್, ರಮಾನಂದ ಪೂಜಾರಿ, ಸದಾಶಿವ ಉಳ್ಳಾರ, ನಮಿತಾ ಟಿ. ರಾವ್, ಶೋಭಾ ಕೇಶವ್, ದುರ್ಗಾ ಪ್ರಸಾದ್ ಪಾದೆ ತುಂಬಿದರು. ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರು ಸೇರಿ ನಾವು ಹೊರೆಕಾಣಿಕೆಯನ್ನು ಈ ಸಾರಿ ನಾವು ವಿಜೃಂಭಣೆಯಿಂದ ಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಇದರ ಪ್ರಯುಕ್ತ ಸುಮಾರು 9 ವಾಹನಗಳಲ್ಲಿ ಇವತ್ತು ಹೊರೆಕಾಣಿಕೆಯನ್ನು ನಮ್ಮ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ವಿವಿಧ ಕಡೆಗಳಲ್ಲಿ ಅದನ್ನು ನಾವು ಸಹಾಯಧನವಾಗಿ ಪಡೆದು ಅದನ್ನು ನಾವು ಇವತ್ತು ಹೊರೆಕಾಣಿಕೆಯಾಗಿ ಅರ್ಪಿಸ್ತಾ ಇದ್ದೀವಿ. ಜಾತ್ಯತೀತವಾಗಿ ಎಲ್ಲರೂ ಜೊತೆ ಸೇರಿ ಈ ಒಂದು ಹೊರೆಕಾಣಿಕೆಯನ್ನು ದೇವರಿಗೆ ಅರ್ಪಿಸ್ತೀವಿ. ಖಂಡಿತವಾಗಿ ದೇವರು ಅತಿ ಸಂತುಷ್ಟವಾಗಿ ಇದನ್ನು ಬೇರೆ ಯಾರು ಉದ್ಯಮಿಗಳತ್ತ ಯಾರ ಹತ್ರ ಕೇಳದೆ ನಮ್ಮ ಸ್ವಂತ ಖರ್ಚಿಯಿಂದ ನಮ್ಮ ಕಾರ್ಯಕರ್ತರೆಲ್ಲರೂ ಸೇರಿ ಇವತ್ತು ಈ ಒಂದು ವಿಜೃಂಭಣೆಯಿಂದ ಸುಮಾರು 10 ವಾಹನ, ಅದರಲ್ಲಿಯೂ ಕೂಡ ವಿಶೇಷವಾಗಿ ಅನ್ನ ಸಂತರ್ಪಕ್ಕೆ ಬೇಕಾಗುವಂಥ ಸಾಮಗ್ರಿಗಳು, ಅದೇ ಅಕ್ಕಿ ಆಗಲಿ, ಅದೇ ಬೆಲ್ಲ ಆಗಲಿ, ಸಕ್ಕರೆ ಆಗಲಿ, ಪದಾರ್ಥ ಆಗಲಿ, ತರಕಾರಿ ಆಗಲಿ ಎಲ್ಲವನ್ನು ಕೂಡ ನಾವು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇವತ್ತು ಸಂಗ್ರಹಿಸಿ ಕ್ರೋಢೀಕರಣವನ್ನು ಮಾಡಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆಲ್ಲರೂ ಇವತ್ತು ಈ ನಮ್ಮ ಜಿಲ್ಲೆಯ ಒಂದು ಧಾರ್ಮಿಕ ಕೇಂದ್ರ ಆದಂಥ ಕದ್ರಿ ಮಂಜುನಾಥ ಸ್ವಾಮಿಯ ಈ ಸನ್ನಿಧಾನಕ್ಕೆ ನಮ್ಮ ಸೇವೆಯನ್ನು ಅರ್ಪಿಸುವ ಮುಖಾಂತರ ಮಂಜುನಾಥ ಸ್ವಾಮಿ ನಮ್ಮ ಜಿಲ್ಲೆಯ ಎಲ್ಲ ಜನರಿಗೂ ಕೂಡ ಅವರ ಬೇಡಿಕೆಯನ್ನು ಈಡೇರಿಸಲಿ, ಈ ಜಿಲ್ಲೆಯಲ್ಲಿ ಸೌಹಾರ್ದತೆ ಮೂಡಿಸಲಿಕ್ಕೆ, ಈ ಜಿಲ್ಲೆಯಲ್ಲಿ ಶಾಂತಿಯನ್ನು ಮೂಡಿಸಲಿಕ್ಕೆ, ಈ ಜಿಲ್ಲೆಯಲ್ಲಿ ಏಕತೆಯನ್ನು ಮೂಡಿಸಲಿಕ್ಕೆ, ಈ ಜಿಲ್ಲೆಯ ಸೌಹಾರ್ದತೆಯ ಜಿಲ್ಲೆಯಾಗಿ ಪರಿವರ್ತನೆಗೊಳ್ಳಲಿಕ್ಕೆ ಬಹುಶಃ ಮಂಜುನಾಥ ಸ್ವಾಮಿ ಎಲ್ಲರಿಗೂ ಕೂಡ ಆಶೀರ್ವಾದ